ಕಮಿಂಗ್ ಟು ನೆಗೆಟಿವ್ಸ್ ಹೇಳಬೇಕಂದ್ರೆ ತುಂಬಾ ಒಂದು 2-3 ಎಪಿಸೋಡ್. ಬಟ್ ವಿಮಲ್ RMD ಸಿಗುತ್ತಾ ಅಂತ ಕೇಳಿದ್ರು. ಯು ಮಸ್ಟ್ ಆನ್ಸರ್ ದಿಸ್ ಕ್ವೆಶ್ಚನ್ ಅಂತ ಹೇಳಿದ್ರು. ಬಟ್ ಎಲ್ಲರಿಗೂ ನಮಸ್ಕಾರ, ನಾನು ಪ್ರಜ್ಞಾ ಜೈನ್. ಇವತ್ತೊಂದು ಹೊಸ ವ್ಲಾಗ್ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಲಾಸ್ಟ್ ವ್ಲಾಗಲ್ಲಿ ಹೇಳಿರೋ ಥರನೇ ಒಂದು Q&A ಸೆಷನ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ದೆ. ಸೊ ಕ್ವೆಶ್ಚನ್ ಏನಾದರೂ ಇದ್ದರೆ ಕೇಳಿ ಅಂತ. ಸೊ ತುಂಬಾ ಕ್ವೆಶನ್ಸ್ ಎಲ್ಲರೂ ಕೇಳಿದ್ದೀರಾ, ತುಂಬ ಖುಷಿ ಆಯಿತು ಎಲ್ಲ ಕ್ವೆಶನ್ಸ್ ನೋಡಿಬಿಟ್ಟು. ಸೊ ಅದಕ್ಕೆಲ್ಲ ಇವತ್ತೊಂದು ರಿಪ್ಲೈ ಕೊಡೋಣ ಅಂತ ಹೇಳ್ಬಿಟ್ಟು ಈ ಒಂದು ವ್ಲಾಗ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಧು ರಾಜಶೇಖರ್ ಅನ್ನೋರು ಕಮೆಂಟ್ ಮಾಡಿ ಹೇಳಿದ್ರು, ಅವ್ರ ಮಗ 2 ವರ್ಷದವನು ತೇಜುವರ್ಧನ್ ಅಂತ, ಅವನಿಗೆ ನಿಮ್ಮ ಮಗನ ಕೈಯಲ್ಲಿ ಹಾಯ್ ಹೇಳಿಸಿ ಅಂತ ಹೇಳಿದ್ರು. ಸೊ ಹಾಯ್ ಹೇಳ್ತೀಯಾ ರೇಯನ್ಸ್? ಹಾಯ್ ತೇಜು, ಹೆಂಗಿದ್ಯಾ? ಮಧು ರಾಜಶೇಖರ್ ಅವರೇ, ನೀವು ನೋಡ್ತಾ ಇದ್ರೆ ನಮಸ್ಕಾರ, ತುಂಬ ಥ್ಯಾಂಕ್ ಯು ನಿಮ್ಮ ಕಮೆಂಟಿಗೆ. ಹಾಗೆ ಲಾಟ್ಸ್ ಆಫ್ ಲವ್ ನಿಮ್ಮ ಮಗನಿಗೂ ಕೂಡ. ಹಾಗೆ ಭಾಗ್ಯಲಕ್ಷ್ಮಿ ಅನ್ನೋರು ಕೂಡ ಕಮೆಂಟ್ ಮಾಡಿದ್ರು, ಅವರ ಸಿಸ್ಟರ್ ಇಲ್ಲಿ ಟೊರೊಂಟೋದಲ್ಲೇ ಇದ್ದಾರೆ ಅರ್ಚನಾ ಅಂತ ಹೇಳಿದ್ರು. ಸೊ ಖುಷಿ ಆಯಿತು ಅದನ್ನು ಕೇಳಿಬಿಟ್ಟು. ನಂದಿನಿ ವೆಂಕಟೇಶ್ ಅನ್ನೋರು ನನ್ನ ಇನ್ಸ್ಟಾಗ್ರಾಮ್ ಪ್ರೊಫೈಲಲ್ಲಿ ಕ್ವೆಶ್ಚನ್ ಕೇಳಿದ್ರು, ನೀವು ನಿಮ್ಮ ಕ್ವಾಲಿಫಿಕೇಷನ್ ಏನು, ನಿಮ್ಮ ಮದುವೆ ಅರೇಂಜ್ ಮ್ಯಾರೇಜೋ ಲವ್ ಮ್ಯಾರೇಜೋ, ಹಾಗೆ ನಿಮ್ಮ ಫಿಟ್ನೆಸ್ ಹಿಂದೆ ಇರೋ ಸೀಕ್ರೆಟ್ ಏನು ಅಂತ ಕೇಳಿದ್ರು. ಜೊತೆಗೆ ನಾನು ಯಾವಾಗ ಕೆನಡಾಗೆ ಬಂದೆ, ಹಾಗೆ ಯಾವಾಗ ವಾಪಸ್ ಬರ್ತೀನಿ ಅಂತಲೂ ಕೇಳಿದ್ರು. ಹಾಗೆ ಬೆಂಗಳೂರಲ್ಲಿ ಇವೆಲ್ಲಿದ್ರಿ ಅಂತಲೂ ಕೇಳಿದ್ರು. ಸೊ ತುಂಬ ಕ್ವೆಶನ್ಸ್ ಕೇಳಿದ್ರು. ಥ್ಯಾಂಕ್ ಯು ನಂದಿನಿ ಅವರೇ. ಸೊ ಫಸ್ಟ್ ಆಫ್ ಆಲ್ ನನ್ನ ಕ್ವಾಲಿಫಿಕೇಷನ್ ಇದ್ರ ಬಗ್ಗೆ ತುಂಬ ಜನ ಕ್ವೆಶನ್ಸ್ ಕೇಳಿದ್ದೀರಾ. ನನ್ನ ಕ್ವಾಲಿಫಿಕೇಷನ್ ಬಂದ್ಬಿಟ್ಟು ನಾನು MSc ಮಾಡಿದ್ದೀನಿ ಫಿಸಿಕ್ಸ್ನಲ್ಲಿ. ಹಾಗೆ ನೀವಿಲ್ಲಿ ಯಾಕೆ ಜಾಬ್ ಮಾಡಲ್ವಾ ಅಂತಲೂ ತುಂಬ ಜನ ಕ್ವೆಶನ್ ಕೇಳಿದರು. ಸೊ ಜಾಬ್ ವಿಷಯ ತಗೊಂಡ್ರೆ ಇವಾಗ ನಾವಿಲ್ಲಿ ಬಂದು ಒಂದು ಸ್ವಲ್ಪನೇ ದಿನ ಆಗಿದೆ. ಹಾಗೆ ಇಲ್ಲಿ ನನ್ನ ಪ್ರೊಫೈಲ್ಗೆ ಸೂಟ್ ಆಗುವಂಥ ಜಾಬ್ ಸಿಗೋದು ಸ್ವಲ್ಪ ಕಷ್ಟ. ಅಂದರೆ ಇವಾಗ ನಾನು MSc ಫಿಸಿಕ್ಸ್ ಮಾಡಿರೋದು, ಇಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಕೆಲಸ ಸಿಗೋದು ಸ್ವಲ್ಪ ಕಷ್ಟನೇ. ಸೊ ಎಕ್ಸ್ಪೀರಿಯನ್ಸ್ ಇಲ್ಲದೆ ಇರೋರಿಗೆ ನಮ್ಮ ಪ್ರೊಫೈಲಲ್ಲಿ, ನಮಗೆ ಬೇಕಾಗಿರೋ ಪ್ರೊಫೈಲಲ್ಲಿ ಎಕ್ಸ್ಪೀರಿಯನ್ಸ್ ಇಲ್ಲದೆ ಸಿಗೋದು ತುಂಬಾ ಕಷ್ಟ. ಹಾಗೆ ನನ್ನ ಮಗನೂ ಇರೋದ್ರಿಂದ ನಾನಿವಾಗ ಅವನನ್ನ ಎಲ್ಲೋ ಡೇ ಕೇರಲ್ಲಿ ಬಿಟ್ಟು ಹೋಗೋಕ್ಕೆ ನನಗೆ ಇಷ್ಟ ಇರಲಿಲ್ಲ, ಇದು ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಸೊ ಹಂಗಾಗಿ ನಾನು ಕೆಲಸಕ್ಕೆ ಟ್ರೈ ಮಾಡಿಲ್ಲ ಇಲ್ಲಿ ತನಕ. ಇನ್ನು ಮುಂದೆ ಅವನು ಸ್ಕೂಲ್ಗೆ ಹೋಗೋಕ್ಕೆಲ್ಲ ಸ್ಟಾರ್ಟ್ ಮಾಡಿದ್ರೆ ಏನಾದರೂ ಒಂದು ಸ್ವಲ್ಪ ಟೈಮ್ ಪಾಸ್ಗಾದರೂ ಏನಾದರೂ ಒಂದು ಜಾಬ್ ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ಇನ್ನೊಂದು ಕ್ವೆಶನ್ ಬಂದ್ಬಿಟ್ಟು, ನಂದು ಮದುವೆ ಅರೇಂಜ್ ಮ್ಯಾರೇಜು ಲವ್ ಮ್ಯಾರೇಜು ಅಂತ ಕೇಳಿದ್ರು. ನಂದು ಅರೇಂಜ್ ಮ್ಯಾರೇಜೇ. ಅದರಲ್ಲೂ ಒಂದು ಟ್ವಿಸ್ಟ್ ಇದೆ. ಅಂದರೆ ನನ್ನ ಹಸ್ಬೆಂಡ್ಗೆ ಬೇರೆ ಹುಡುಗಿ ಪ್ರಪೋಸಲ್ ಬಂದಿತ್ತು. ಅದನ್ನು ಅವ್ರು ನೋಡೋಕ್ಕೋಸ್ಕರ ಫೇಸ್ಬುಕ್ಕಲ್ಲಿ ನೋಡ್ತಿರ್ಬೇಕಾದ್ರೆ ನನ್ನ ಪ್ರೊಫೈಲ್ ನೋಡಿಬಿಟ್ಟು ಇಷ್ಟ ಆಗಿ ಕಳಿಸಿರುವಂಥ ಒಂದು ನಮ್ಮನೆಗೆ ಪ್ರಪೋಸಲ್ ಕಳಿಸಿದ್ರು. ಸೊ ಆ ಥರ ಆಗಿರುವಂಥ ಒಂದು ಮದುವೆ. ನಂದಿನಿ ಅವ್ರು ಇನ್ನೊಂದು ಕ್ವೆಶನ್ ಕೇಳಿದ್ರು, ನಿಮ್ಮ ಸೀಕ್ರೆಟ್, ವಾಟ್ ಈಸ್ ಯುವರ್ ಸೀಕ್ರೆಟ್ ಬಿಹೈಂಡ್ ಯುವರ್ ಫಿಟ್ನೆಸ್ ಅಂತ. ಅದೇ ಸೀಕ್ರೆಟ್ ಏನೂ ಇಲ್ಲ ನಂದಿನಿ ಅವರೇ. ನಾನು ಡೆಲಿವರಿ ಆದಮೇಲೆ ಆ ಟೈಮಲ್ಲಿ ನಾನು ಸಿಕ್ಕಾಪಟ್ಟೆ ದಪ್ಪ ಇದ್ದೆ. ಅವಾಗೆಲ್ಲ ಒಂದು ಸ್ವಲ್ಪ ಕಾರ್ಡಿಯೋ ಎಕ್ಸಸೈಸ್ ಅಂತ ಮಾಡ್ತಾ ಇದ್ದೆ. ಆಮೇಲೆ ಶುಗರ್ ಸ್ವಲ್ಪ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದೆ, ತಗೊತಾ ಇರಲಿಲ್ಲ ಏನೇ ಶುಗರಿ ಐಟಮ್ಸ್ ಯಾವುದೂ. ಸೊ ಒಂದು ರೇಂಜ್ಗೆ ಕಮ್ಮಿ ಆಗಿತ್ತು ವೆಯ್ಟ್ ಗೇನ್ ಆಗಿದ್ದು. ಬಟ್ ಇವಾಗ ಇಲ್ಲಿ ಬಂದಮೇಲೆ ನನಗೆ ಮತ್ತೆ ವೆಯ್ಟ್ ಗೇನ್ ಆಗ್ತಾ ಇದೆ ಆ್ಯಕ್ಚುಲಿ. ಸೊ ಮತ್ತೆ ಇನ್ನೊಂದು ಸ್ವಲ್ಪ ಸಮ್ಮರ್ ಸ್ಟಾರ್ಟ್ ಆದಮೇಲೆ ಜಾಗಿಂಗು ಅಥವಾ ಮನೆಯಲ್ಲೇ ಒಂದು ಸ್ವಲ್ಪ ವರ್ಕೌಟ್ ಏನಾದ್ರು ಮಾಡಿಕೊಂಡು ಫಿಟ್ನೆಸ್ ಇನ್ನೂ ಸ್ವಲ್ಪ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇನ್ನೊಂದು ಕ್ವೆಶನ್ ಬಂದ್ಬಿಟ್ಟು, ನಾವು ಯಾವಾಗ ಕೆನಡಾಗೆ ಬಂದಿದ್ದು, ಹಾಗೆ ಇನ್ನು ಯಾವಾಗ ವಾಪಸ್ ರಿಟರ್ನ್ ಬರ್ತೀವಿ ಅಂತ. ಕೆನಡಾಗೆ ಬಂದು ನಾವೊಂದು 8-9 ಮಂತ್ಸ್ ಆಯಿತು. ನಾವು ಲಾಸ್ಟ್ ಇಯರ್ ಆಗಸ್ಟ್ನಲ್ಲಿ ಬಂದಿದ್ದು. ನೆಕ್ಸ್ಟ್ ಇನ್ನು ಇಂಡಿಯಾಗೆ ವೆಕೇಷನ್ಗೆ ಬರಬೇಕು ಅಂತ, ನೆಕ್ಸ್ಟ್ ಇಯರ್ ಬರಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಆದರೆ ಇನ್ನು ಯಾವ ಥರ ಆಗುತ್ತೆ ಈ ಕೊರೋನಾಯಿಂದಾಗಿ ಅಂತ ಗೊತ್ತಿಲ್ಲ. ಸೊ ನೋಡಬೇಕು. ಹಾಗೆ ಇನ್ನೊಂದು ಏನಂದರೆ, ನೀವು ಬೆಂಗಳೂರಲ್ಲಿ ಎಲ್ಲಿದ್ರಿ ಅಂತ ಕೇಳಿದರು. ಬೆಂಗಳೂರಲ್ಲಿ ನಾವು ಹೆಬ್ಬಾಳದಲ್ಲಿ ನಮ್ಮ ಮನೆ ಇತ್ತು. ಸೊ ಅಲ್ಲಿಂದ ಇವಾಗ ಇಲ್ಲಿಗೆ ಬಂದಿರೋದು ನಾವು. ಲಕ್ಷ್ಮಣ, ಪೂಜಾ ಹಾಗೆ ಶಾಶು BS ಅಂತ ಹೇಳುವಂಥವ್ರು, ನಾನು ತಪ್ಪಾಗಿ ಹೇಳಿದರೆ ಹೆಸರು ಕ್ಷಮಿಸಿ. ಇವ್ರು 3 ಜನ ನನಗೆ ಒಂದೇ ಕ್ವೆಶನ್ ಕೇಳಿರೋದು, ನಿಮ್ಮ ಫೇವ್ರೆಟ್ ಯೂಟ್ಯೂಬರ್ ಯಾರು, ಇಂಡಿಯನ್ ಯೂಟ್ಯೂಬರ್, ಹಾಗೆ ನೀವು ಕನ್ನಡ ವ್ಲಾಗ್ಸ್ ನೋಡ್ತೀರಾ ಅಂತ ಕೇಳಿದರು. ಖಂಡಿತ ನಾನು ಕನ್ನಡ ವ್ಲಾಗ್ಸ್ ನೋಡ್ತೀನಿ. ಹಾಗೆ ನನ್ನ ಫೇವ್ರೆಟ್ ಯೂಟ್ಯೂಬರ್ಸ್ ಬಗ್ಗೆ ಹೇಳಬೇಕು ಅಂದರೆ, ಇಂಡಿಯಾದಲ್ಲಿ ನಾನು ಭುವನ್ ಬ್ಯಾಮ್ ಅವರು, ಅಂದರೆ BBK ವೈನ್ಸ್ ಅಂತ ಒಂದಿದೆ ಫನ್ನಿ ಕಂಟೆಂಟ್ಗೆ, ನಾನು ಅವರ ಚಾನಲ್ ನೋಡ್ತೀನಿ. ಹಾಗೆ ಆಶೀಶ್ ಚಂಚಲಾನಿ, ಹಾಗೆ ಲೋಲ್ ಬಾಗ್ ಅನ್ನುವಂಥ ಒಂದು ಕನ್ನಡ ಚಾನಲೇ ಇದೆ, ಒಂಥರ ಫನ್ನಿ ಕಂಟೆಂಟ್ ಇರುತ್ತೆ ಅದರಲ್ಲಿ. ಸೊ ಅದನ್ನೆಲ್ಲ ತುಂಬ ನೋಡ್ತೀನಿ. ಜೊತೆಗೆ ಕುಕಿಂಗ್ ತುಂಬ ಫಾಲೋ ಮಾಡ್ತೀನಿ ನಾನು. ನಮ್ಮ ಕನ್ನಡದವರೇ ನಡೆಸ್ಕೊಡುವಂಥ ಹೆಬ್ಬಾರ್ಸ್ ಕಿಚನ್, ಅದು ಕೂಡ ನನಗೆ ತುಂಬಾ ಫೇವ್ರೆಟ್. ಮತ್ತು ಸ್ವಲ್ಪ ಮೋಟಿವೇಶನಲ್ ಏನಾದರೂ ಬೇಕು ಅಂದರೆ ಸಂದೀಪ್ ಮಹೇಶ್ವರಿ ಅಂತ ಒಂದು ಚಾನಲ್ ಇದೆ, ಅವರ ಮೋಟಿವೇಶನಲ್ ಸ್ಪೀಕರ್ ಅವರ ಚಾನಲ್ ನೋಡ್ತೀನಿ. ಹಾಗೆ ಕನ್ನಡ ವ್ಲಾಗ್ಸ್ ನೋಡ್ತೀರಾ ಅಂತ, ಅದು ನನಗೆ ಇವಾಗ ಒಂದು ನೀವು ಕನ್ನಡ ವ್ಲಾಗ್ ನೋಡಿದ್ರಿ ಅಂದರೆ ಅದು ನಿಮಗೆ ರೆಕಮೆಂಡೇಶನ್ ಯಾವಾಗಲೂ ಬರ್ತಾನೆ ಇರುತ್ತೆ, ಯಾರ್ದಾದ್ರೂ ಕನ್ನಡ ವ್ಲಾಗ್ಸ್
ವ್ಲಾಗ್ಸೇ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಕನ್ನಡ ವ್ಲಾಗ್ಸ್ ಚಾನಲ್ನು ನೋಡ್ತೀನಿ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಚಂದ್ರಕಾಂತ್ ಬಾವಿಕಟ್ಟಿ ಅವ್ರು ಕೇಳಿದ್ರು, ನಿಮಗೆ ವ್ಲಾಗ್ ಮಾಡಕ್ಕೆ ಸಲಹೆ ಕೊಟ್ಟವ್ರು ಯಾರು, ಹಾಗೆ ಯಾವ ಕಾರಣಕ್ಕೆ ವ್ಲಾಗ್ ಮಾಡ್ತಾ ಇದ್ದೀರಾ ಅಂತ ಕಲಬುರ್ಗಿ ಅವರು ಕ್ವೆಶ್ಚನ್ ಕೇಳಿದ್ರು. ಥ್ಯಾಂಕ್ ಯು ನಿಮ್ಮ ಕ್ವೆಶ್ಚನ್ಗೆ. ವ್ಲಾಗ್ ಮಾಡಕ್ಕೆ ಸಲಹೆ ಅಂತ ಯಾರೂ ಕೊಟ್ಟಿಲ್ಲ, ಬಟ್ ಕೆಲವೊಂದು ವ್ಲಾಗ್ಸ್ ನೋಡಿ ನನ್ನ ಮನೇಲೂ ತುಂಬಾ ಫ್ರೀ ಆಗಿದ್ದೆ. ಸೊ ಹಾಗಾಗಿ ಎಲ್ಲೂ ಜಾಬ್ ಮಾಡಕ್ ಹೋಗ್ತಾ ಇರಲಿಲ್ಲ. ಸೊ ಹಂಗಾಗಿ ನನಗೂ ಅನ್ನಿಸ್ತು ಒಂದು ಯಾಕೆ ಟ್ರೈ ಮಾಡಬಾರ್ದು ಅಂತ. ಕೆನಡಾ ತೋರಿಸ್ದಂಗೂ ಆಗುತ್ತೆ, ಹಾಗೆ ಇದು ಒಂಥರ ಒಳ್ಳೆ ಟೈಮ್ ಪಾಸ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡು ಶುರು ಮಾಡಿದೆ. ಸೊ ನೆಕ್ಸ್ಟ್ ಸ್ವೀಟಿ ಭಾರದ್ವಾಜ್ ಅನ್ನೋರು ಕೇಳಿದ್ರು, ನೀವು ವೆಜಿಟೇರಿಯನಾ ನಾನ್ ವೆಜಿಟೇರಿಯನ್ ಅಂತ. ನಾನು ಪ್ಯೂರ್ ವೆಜಿಟೇರಿಯನ್. ಹಾಗೇನೆ ಚೈತ್ರಾ ಕೆ ಅನ್ನೋರು ಕೇಳಿದ್ರು, ನೀವು ಫಿಲೋಮಿನಾ ಕಾಲೇಜ್ ಅಲ್ಯೂಮಿನಿ ಪುತ್ತೂರಿಂದು, ಸೊ ನಿಮಗೆ ಯಾವ ಪ್ಲೇಸ್ ಇಷ್ಟ ಇತ್ತು ಕಾಲೇಜಲ್ಲಿ ಅಂತ ಕೇಳಿದ್ರು. ಚೈತ್ರಾ, ನಾನು ನಿಜ ಹೇಳ್ತಾ ಇದ್ದೀನಿ, ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ರಿಂದ ನಮಗೆ ಕ್ಲಾಸ್ ರೂಮ್ ಲ್ಯಾಬ್ ಇದೆರಡೇ ಫೇವ್ರೇಟ್ ಆಗಿದ್ದು. ಜಾಸ್ತಿ ಎಲ್ಲೂ ಹೋಗ್ತಾ ಇರಲಿಲ್ಲ. ಅದು ಬಿಟ್ಟರೆ ಕ್ಯಾಂಟೀನ್ಗೆ ಹೋಗ್ತಿದ್ವಿ. ಸೊ ಕಾಲೇಜ್ ಬಿಟ್ಬಿಟ್ರೆ ಮನೆಗೆ ಹೋಗ್ಬಿಡ್ತಾ ಇದ್ವಿ. ಸೊ ಅಂತ ಫೇವ್ರೆಟ್ ಪ್ಲೇಸ್ ಅಂತ ಬೇರೆ ಯಾವುದೂ ಇಲ್ಲ. ಸೊ ಕ್ಲಾಸ್ ರೂಮು, ಲೈಬ್ರರಿ, ಕ್ಯಾಂಟೀನು, ಲ್ಯಾಬ್ ಇದೇ ನಮ್ಮ ಫೇವ್ರೆಟ್ ಪ್ಲೇಸ್ ಆಗಿದ್ದು. ಮೌನ ಬಡಿಗೇರ್ ಅನ್ನೋರು ಕೇಳಿದ್ರು, ಕೆನಡಾದಲ್ಲಿ ಜಾಬ್ಗೆಲ್ಲ ಮಂತ್ಲಿ ಸ್ಯಾಲ್ರಿ ಎಷ್ಟಿರುತ್ತೆ, ಒಂದು ರೇಂಜ್ ಹೇಳಿ ಅಂತ. ಮೌನ ಅವರೇ, ಇಲ್ಲಿ ಒಂದು ಯಾರಾದ್ರೂ ಒಬ್ರು ಕೆಲಸ ಮಾಡೋರಿಗೆ ಒಂದು ಮಿನಿಮಮ್ ಅಂದ್ರೂ ಒಂದು $11 ಪರ್ ಅವರ್ ಕೊಡ್ತಾರೆ. $11 ಕೆನಡಿಯನ್ ಪರ್ ಅವರ್ ಮಿನಿಮಮ್ ನಾನು ಹೇಳ್ತಾ ಇರೋದು. ಸೊ ಇದೇ ತರ ಅದ್ರ ಪ್ರಕಾರ ನೀವು ಒಂದು ಮಂತ್ಲಿ ಆನ್ಯುವಲಿ ತಗೊಂಡ್ರೆ ಒಂದು $23,000 ಕೆನಡಿಯನ್ ಇಂದ ಒಂದು $30,000 ಕೆನಡಿಯನ್ ಆ ರೇಂಜಲ್ಲಿ ಆನ್ಯುವಲಿ ಒಂದು ಸ್ಯಾಲ್ರಿ ಇರುತ್ತೆ ಇಲ್ಲಿ. ಹಾಗೆ ಅಭಿಜಿತ್ ಮೆಂಡನ್ ಅನ್ನೋರು ಕೇಳಿದ್ರು, IT ಆಪರ್ಚುನಿಟಿ ಕೆನಡಾ ಎಂಚೌಂಡು ಪನೋಲಿಯಾ ಅಂತ ಕೇಳಿದ್ರು. ಅಭಿಜಿತ್, IT ಆಪರ್ಚುನಿಟಿಗೆ IT ಫೀಲ್ಡ್ಗೆ ಮೂಲ ಜಾಸ್ತಿ ಆಪರ್ಚುನಿಟಿ ಇಪ್ಪುನೆ. ಒಂಜಿ ತಿರ್ತೊಂಜಿ ಡಿಸ್ಕ್ರಿಪ್ಷನ್ ಒಂಜಿ ಲಿಂಕ್ ಕೊರ್ದಿಪ್ಪೆ. IT ತೂವಲಿ ವಾವಾ ಕ್ಯಾಟಗರಿಗೆ ಎಂಚಿನ ಆಪರ್ಚುನಿಟಿ ಉಂಟು, ಅಂಚನೆ ಎಂಚಿನ ಸ್ಯಾಲ್ರಿ ಇಪ್ಪುಂಡು ಇರೋ ತೂವಲಿ. ಸೊ ಆ ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಲ್ಪಿ. ಸಂತೋಷ್ ರೈ ಅವ್ರು ಕೇಳಿದ್ರು, ಇಲ್ಲಿ ಕೆಲಸ ಸಿಗೋದು ಈಸಿನಾ ಕಷ್ಟನಾ ವೆನ್ ಒನ್ ಗೋ ವಿತ್ ದೇರ್ ವರ್ಕ್ ಪರ್ಮಿಟ್ ಅಂತ. ಫಸ್ಟ್ ಆಫ್ ಆಲ್ ಸಂತೋಷ್ ಅವರೇ, ನೀವು ಇಲ್ಲಿ ವರ್ಕ್ ಪರ್ಮಿಟ್ ಅಲ್ಲಿ ನೀವು ಬರ್ತೀರಾ ಅಂದ್ರೆ ನೀವು ಇಲ್ಲಿ ಬಂದ್ಮೇಲೆ ಕೆಲಸ ಹುಡ್ಕಕ್ಕಾಗಲ್ಲ. ಯಾಕಂದ್ರೆ ನಿಮ್ಗೆ ವರ್ಕ್ ಪರ್ಮಿಟ್ ವೀಸಾ ಸಿಗೋದೆ ನಿಮಗೆ ಇಲ್ಲಿ ಕೆಲಸ ಸಿಕ್ಕಾದ್ಮೇಲೆ. ಅಂದ್ರೆ ನೀವಿಲ್ಲಿ ಜಾಬ್ಗೆ ಅಪ್ಲೈ ಮಾಡಿಬಿಟ್ಟು ಆ ಒಂದು ಜಾಬ್ಸ್ ನಿಮಗೆ ಸಿಕ್ಕಿದ್ರೆ ಆ ಜಾಬ್ ಲೆಟರ್ ಇಟ್ಕೊಂಡು ನೀವು ವರ್ಕ್ ಪರ್ಮಿಟ್ಗೆ ಅಪ್ಲೈ ಮಾಡೋದು. ನೀವು ಡೈರೆಕ್ಟ್ ಆಗಿ ವರ್ಕ್ ಪರ್ಮಿಟ್ಗೆ ಅಪ್ಲೈ ಮಾಡಿ ವಿತೌಟ್ ಜಾಬ್ ಇಲ್ಲಿ ಬಂದು ಕೆಲಸ ಹುಡ್ಕಕ್ಕೆ ಆಗೋದಿಲ್ಲ. ಹಾಗೆ ಯಾವುದು ಹೈಲಿ ಡಿಮಾಂಡೆಡ್ ಜಾಬ್ಸ್ ಅಂತ ಕೇಳಿದ್ರು. ಅದ್ರ ಬಗ್ಗೆ ಹೇಳಬೇಕು ಅಂದ್ರೆ IT ಆಪರ್ಚುನಿಟೀಸೇ ನಾನು ಫಸ್ಟ್ ಹೇಳೋದು. ಅದಕ್ಕೆ ತುಂಬಾನೇ ಒಂದು ಇಲ್ಲಿ ಜಾಸ್ತಿ ಆಪರ್ಚುನಿಟಿ ಇದೆ IT ಫೀಲ್ಡ್ಗೆ. ಜೊತೆಗೆ ಮೆಡಿಕಲ್ ಕೂಡ ಅದೇ ತರ ಸೇಮ್ ವ್ಯಾಲ್ಯೂ ಇದೆ. ಆದರೆ ಬರೀ ಇಂಡಿಯಾದಿಂದ MBBS ಮಾಡ್ಕೊಂಡ್ರೆ ಅದನ್ನ ಇಲ್ಲಿ ಕನ್ಸಿಡರ್ ಮಾಡೋದಿಲ್ಲ. ಅದ್ರ ಜೊತೆಗೆ ನೀವಿಲ್ಲಿ ಎಕ್ಸ್ಟ್ರಾ ಸರ್ಟಿಫಿಕೇಶನ್ ಕೋರ್ಸ್ ಎಲ್ಲ ಮಾಡಬೇಕಾಗತ್ತೆ. ಸೊ ಅದೆಲ್ಲ ಮಾಡಿಬಿಟ್ಟು ನಿಮಗೆ ಇಲ್ಲಿ ಡಾಕ್ಟರ್ ಆಗಿ ಪ್ರಾಕ್ಟೀಸ್ ಮಾಡೋಕ್ಕೆ ಸಿಗುತ್ತೆ ಚಾನ್ಸ್. ಅದರ್ವೈಸ್ ಬರೀ ಇಂಡಿಯನ್ MBBS ಡಿಗ್ರಿ ಇಟ್ಕೊಂಡು ಇಲ್ಲಿ ಕೆಲಸ ಮಾಡೋಕ್ಕೆ ಆಗೋದಿಲ್ಲ. ಕಿರಣ್ ಕೇಶವನ್ ಅನ್ನೋರು ಕೇಳಿದ್ರು, ವಾಟ್ ಈಸ್ ಯುವರ್ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಅಂಡ್ ವಾಟ್ ಈಸ್ ಇಟ್ ಪ್ರೊಸೆಸಿಂಗ್ ಟೈಮ್ ಫಾರ್ ದ ವರ್ಕ್ ಪರ್ಮಿಟ್ ಕೆನಡಿಯನ್ ವರ್ಕ್ ಪರ್ಮಿಟ್ ವೀಸಾ ಅಂತ. ಕಿರಣ್ ಅವರೇ, ನನ್ನ ಎಜುಕೇಶನ್ ಬ್ಯಾಕ್ಗ್ರೌಂಡ್ ಅವಾಗಲೇ ಹೇಳಿದೆ, ನಾನು MSc ಫಿಸಿಕ್ಸ್ ಮಾಡಿರೋದು. ಜೊತೆಗೆ ಪ್ರೊಸೆಸಿಂಗ್ ಟೈಮ್ ಫಾರ್ ಕೆನಡಿಯನ್ ವೀಸಾ ಅಂದರೆ ಒಂದು 6 to 8 ವೀಕ್ಸ್ ಹಿಡಿಯುತ್ತೆ. ಅಂದರೆ ಒಂದು 1 month to 2 months ಅಂತ ಹೇಳ್ಬೋದು ವರ್ಕ್ ಪರ್ಮಿಟ್ ವೀಸಾಗೆ, ಅಷ್ಟು ಟೈಮ್ ಹಿಡಿಯುತ್ತೆ. ಹಾಗೆ ಆದರ್ಶ್ MV ಅವ್ರು ಕೇಳಿದ್ರು, ಐ ಆಮ್ ಎ ಮಾಸ್ಟರ್ ಸ್ಟೂಡೆಂಟ್ ಇನ್ US. ನಾನು ಕೆನಡಾಗೆ ಮತ್ತೆ US ಸೇಮ್ ವೀಸಾ ಅಪ್ಲೈ ಆಗುತ್ತಾ ಅಂತ ಕೇಳಿದ್ರು. ಆದರ್ಶ್ ಅವರೇ, ಕೆನಡಾದೇ ಬೇರೆ USA ಬೇರೆ. ಸೊ ಕೆನಡಾ ಬರಬೇಕು ಅಂದರೆ ಕೆನಡಾದೇ ವೀಸಾ ಇರಬೇಕು, US ಹೋಗ್ಬೇಕಂದ್ರೆ USದೇ ವೀಸಾ ಇರಬೇಕು. ಸೊ ಎರಡೂ ಕಂಟ್ರಿಗೆ ಒಂದೇ ವೀಸಾ ವರ್ಕ್ ಆಗೋದಿಲ್ಲ. ಹಾಗೆ ತನು ಅನ್ನೋರು ಕೇಳಿದ್ರು, ಹೌ ಯುವರ್ ಸನ್ ಲರ್ನ್ ABC ಟು ರೈಟ್ ಅಂತ. ABC ಅವನು ಸ್ಕೂಲ್ ಇಲ್ಲಿ ಬರೋ ಮುಂಚೆನೆ ಒಂದು 2 months ನರ್ಸರಿಗೆ ಹೋಗ್ತಾ ಇದ್ದ ಬ್ಯಾಂಗ್ಳೂರಲ್ಲಿ ಇರಬೇಕಾದ್ರೆ. ಸೊ ಅಲ್ಲಿಂದನೇ ಅವನು ಬರೆಯೋಕ್ಕೆ ಕಲ್ತಿದ್ದಾನೆ. ಸೊ ಇಲ್ಲಿ ಬಂದ ಮೇಲೂ ನಾನು ಡೈಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ, ಅವನ ಹತ್ರ ಬರೆಸ್ತಾ ಇರ್ತೀನಿ. ಸೊ ಇವಾಗ ಚೆನ್ನಾಗಿ ಬರೆಯೋಕ್ಕೆ ಕಲ್ತಿದ್ದಾನೆ. ಹಾಗೆ KR ಅನ್ನೋರು ಕೇಳಿದ್ರು, ಸ್ಕೂಲ್ ಹೋಗೋಕ್ಕೆ ಮಿನಿಮಮ್ ಏಜ್ ಎಷ್ಟಿರಬೇಕು ಅಂತ. ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಇಲ್ಲಿ ಸ್ಕೂಲ್ಸ್ LKG ಇಂದ ಸ್ಟಾರ್ಟ್ ಆಗುತ್ತೆ. LKG ಒಂದು ಮಗು ಹೋಗ್ಬೇಕು ಅಂದ್ರೆ ಅವನಿಗೆ 4 ವರ್ಷ ಆಗಿರ್ಬೇಕು. 4 ವರ್ಷ ಆದಾಗ LKG ಇಂದ ಸ್ಟಾರ್ಟ್ ಮಾಡ್ಬೋದು ಸ್ಕೂಲ್. ಹಾಗೆ ಚೈತ್ರಾ ಕೇಳಿದ್ರು, ಸ್ಕೂಲ್ ಟೈಮಿಂಗ್ಸ್ ಏನಿರುತ್ತೆ ಇಲ್ಲಿ ಅಂತ. ಇಲ್ಲಿ ಇವಾಗಿನ್ನೂ ನನಗೆ ಗೊತ್ತಿಲ್ಲ ಜಾಸ್ತಿ, ಬಟ್ ನಾನು ಕೇಳಿರೋ ಪ್ರಕಾರ 8:30 to 3 o'clock ತನಕ ಇರುತ್ತೆ. ಈವನ್ LKG ಮಕ್ಳಿಗೂ 8:30 ಇಂದ 3 o'clock ತನಕ, ಬೆಳಗ್ಗೆ 8:30 to 8:30 ಇಂದ 3 o'clock ತನಕ ಇರುತ್ತೆ.
ರೆಂಚ್ ಬೌಲ್ ಅಂತ ಏನೋ ಇದೆ ಪ್ರೊಫೈಲಲ್ಲಿ ಹೆಸರು, ಸಾರಿ. ಅವ್ರು ಕೇಳಿದ್ರು ಕೆನಡಾದ ಕ್ಲೈಮೇಟ್ ಬಗ್ಗೆ ಹೇಳಿ, ವಿಂಟರಲ್ಲಿ ಕ್ಲೈಮೇಟ್ ಬ್ರೂಟಲ್ ಇರುತ್ತೆ ಅಲ್ವಾ, ಹಾಗೆ ಎಷ್ಟು ಮಂತ್ ಸಮ್ಮರ್ ಇರುತ್ತೆ ಅಂತ ಹೇಳಿ ಅಂತ ಕೇಳಿದ್ರು. ಹಾಗೆ ಅಗ್ರಿಕಲ್ಚರ್ ಬಗ್ಗೆ ಕೇಳಿದ್ರು, ಇಲ್ಲಿ ಯಾವ ತರ ಆಗುತ್ತೆ ಅಂತ. ಇದೇ ಕ್ವೆಶ್ಚನ್ ಅನ್ನ ವೀಣಾ ಅಂಗಡಿ ಅನ್ನೋರು ಕೇಳಿದ್ರು. ಇದು ತುಂಬಾನೇ ಒಳ್ಳೆ ಕ್ವೆಶ್ಚನ್ ಅಗ್ರಿಕಲ್ಚರ್ ಬಗ್ಗೆ. ಇದ್ರ ಬಗ್ಗೆ ನಾನೊಂದು ಸೆಪರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ವಿಂಟರ್ ಬಗ್ಗೆ ಹೇಳಬೇಕು ಅಂದರೆ ಇಲ್ಲಿ ತುಂಬಾನೇ ಕೋಲ್ಡೆಸ್ಟ್ ಕಂಟ್ರಿ ಕೆನಡಾ. ಯಾಕಂತ ಹೇಳಿದ್ರೆ ಇಲ್ಲಿ ಆಲ್ಮೋಸ್ಟ್ ಒಂದು 7 ಮಂತ್ಸ್ ಅಂತಾನೆ ಹೇಳ್ಬೋದು. ವಿಂಟರಲ್ಲೇ ಮುಗ್ದೋಗುತ್ತೆ. ಸ್ನೋ 7 ಮಂತ್ಸ್ ಸ್ನೋ ಅಲ್ಲೇ ಮುಳುಗೋಗಿರುತ್ತೆ. ಆಮೇಲೆ ಒಂದು 4-5 ತಿಂಗಳಷ್ಟೇ ಎಲ್ಲೋ ಒಂದು ನಮಗೆ ಸನ್ ಕಾಣಕ್ಕೆ ಸಿಗ್ತಾನೆ. ಆದರೆ ಆ ಕಾಣೋ ಸನ್ ಕೂಡ ತುಂಬಾ ಜಾಸ್ತಿ ಹೊತ್ತಿರ್ತಾನೆ. ಒಂದು ಡೇ ತುಂಬಾ ಜಾಸ್ತಿ ಇರುತ್ತೆ ಸಮ್ಮರ್ ಅಲ್ಲಿ. ಹಾಗೆ ವಿಂಟರ್ ಅಲ್ಲಿ ಡೇ ತುಂಬಾನೇ ಕಮ್ಮಿ ಇರುತ್ತೆ. ಅಂದ್ರೆ ಬೇಗ ಸನ್ಸೆಟ್ ಆಗುತ್ತೆ, ಬೆಳಗ್ಗೆನೂ ಸನ್ ರೈಸ್ ಆಗೋದು ತುಂಬಾನೇ ಲೇಟ್ ಆಗುತ್ತೆ. ಸೊ ಹಾಗಾಗಿ ವಿಂಟರ್ ಅಲ್ಲಿ ಡೇ ತುಂಬಾ ಸಣ್ಣದಾಗಿರುತ್ತೆ, ಸಮ್ಮರ್ ಅಲ್ಲಿ ಡೇ ತುಂಬಾ ಲಾಂಗ್ ಆಗಿರುತ್ತೆ. ಯಾಕಂದ್ರೆ 8:30 9 o'clock ತನಕ ಒಂದೊಂದ್ಸರಿ ಹೋಗುತ್ತೆ ಸನ್ಸೆಟ್ ಆಗೋದು. ಸೊ ಹಾಗಾಗಿ ಕೆನಡಾ ಒಂದು ಕೋಲ್ಡೆಸ್ಟ್ ಕಂಟ್ರಿ. ಇಲ್ಲಿನ ಅಗ್ರಿಕಲ್ಚರ್ ಬಗ್ಗೆ ಓವರ್ ಆಲ್ ಆಗಿ ಹೇಳಬೇಕಂದ್ರೆ ಇಲ್ಲಿ ಸ್ಪ್ರಿಂಗ್ ಸೀಸನ್ ಅಲ್ಲಿ ಅವರು ಪ್ಲಾಂಟಿಂಗ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದ್ರೆ ಸ್ಪ್ರಿಂಗ್ ಅಂದ್ರೆ ಇವಾಗ ಒಂದು ಮೇ ಸ್ಟಾರ್ಟಿಂಗ್ ಹಂಗೆ ಆ ಟೈಮಲ್ಲಿ ಅವರು ಪ್ಲಾಂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನೇನು ಬೆಳೆಗಳಿದೆ ಅದನ್ನ. ಆಮೇಲೆ ಫಾಲ್ ಸೀಸನ್ ಅಂತ ಏನ್ ಬರುತ್ತೆ ಅದೊಂದು ನವೆಂಬರ್ ಟೈಮಲ್ಲಿ, ಅವಾಗ ಹಾರ್ವೆಸ್ಟ್ ಮಾಡ್ತಾರೆ. ಇಲ್ಲಿನ ಮೇನ್ ಕ್ರಾಪ್ಸ್ ಅಂತ ಹೇಳಿದ್ರೆ ವೀಟ್, ಬಾರ್ಲಿ, ಸೋಯಾಬೀನ್ಸ್, ರೈಸ್, ಪೊಟೆಟೋಸ್ ಇದನ್ನೆಲ್ಲ ಬೆಳಿತಾರೆ. ಜೊತೆಗೆ ಏನಾಗುತ್ತೆ ಅಂದ್ರೆ ಇವಾಗ ವಿಂಟರ್ ಅಲ್ಲಿ ಹಾರ್ವೆಸ್ಟ್ ಆಗಿದ ತಕ್ಷಣ ವಿಂಟರ್ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ. ಅಂದ್ರೆ ಒಂದು 5 months ಅಷ್ಟೇ ಈ ತರದ ಬೆಳೆಗಳಿಗೆ ಬೆಳೆಯಕ್ಕೆ ಚಾನ್ಸ್ ಸಿಗೋದು ಅವರಿಗೆ. 5 months ಅಷ್ಟೇ ಸಿಗುತ್ತೆ. ಸೊ ಅದಾದ ತಕ್ಷಣ ಇಮಿಡಿಯೇಟ್ಲಿ ವಿಂಟರ್ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲೂ ಅವರ ಬೆಳೆದಿರುವಂತ ಬೆಳೆಗಳನ್ನ ವಾಷಿಂಗ್, ಗ್ರೇಡಿಂಗ್, ಹಾಗೆ ಸಪ್ಲೈ ಎಲ್ಲೆಲ್ಲಿಗೆಲ್ಲ ಸಪ್ಲೈ ಮಾಡಬೇಕು ಆ ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾರೆ. ಜೊತೆಗೇನೆ ಎಷ್ಟೊಂದು ಜನ ಈ ದನ ಕರು ಸಾಕಿ ಇಲ್ಲದೆ ಇರೋರು ಬೇರೆ ಕಂಟ್ರಿಗೆ ಈವನ್ ಹಾಲಿಡೇಸ್ ಅಂತ ಹೋಗ್ಬಿಡ್ತಾರೆ. ಇಲ್ಲಿ ವಿಂಟರ್ ಇದ್ದಾಗ ಜಾಸ್ತಿ ಸನ್ ಇರೋ ಕಡೆ ಲೈಕ್ ಫ್ಲೋರಿಡಾ ಆ ಥರ ಎಲ್ಲ ಜಾಸ್ತಿ ಹಾಲಿಡೇ ಮಾಡೋಕ್ಕೆ ಹೋಗ್ಬಿಡ್ತಾರೆ. ನಿಮ್ಮ ಹಸ್ಬೆಂಡ್ ಜಾಬ್ ಪ್ರೊಫೈಲ್ ಏನು, ಅವ್ರು ಏನು ಕೆಲಸ ಮಾಡ್ತಾರೆ ಕೆನಡಾದಲ್ಲಿ ಅಂತ ತುಂಬಾ ಜನ ಕೇಳಿದ್ರೆ, ಅಶ್ವಥ್ ಕುಮಾರ್, ಮೇಘನಾ ಗೌಡ ಅವರೇ, ಇನ್ನು ತುಂಬಾ ಜನ ಕೇಳಿದ್ರೆ ಈ ಕ್ವೆಶ್ಚನ್ ಅನ್ನ. ಸೊ ಈ ಒಂದು ಕ್ವೆಶ್ಚನ್ಗೆ ನಾನು ನನ್ನ ಹಸ್ಬೆಂಡ್ ಕೈನಲ್ಲೇ ಆನ್ಸರ್ ಮಾಡಿಸ್ತೀನಿ. ಸೊ ಪ್ರಪ್ರಥಮ ಬಾರಿಗೆ ಅಫಿಷಿಯಲ್ ಆಗಿ ನನ್ನ ಚಾನೆಲ್ ಅಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ಹಾಗೆ ನನ್ನ ಹಸ್ಬೆಂಡ್ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ. ಸೊ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ದೀಪಕ್ ಅಂತ. ನನ್ನ ಬಗ್ಗೆನೂ ಕ್ವಶನ್ಸ್ ಬಂದಿದೆ ಅಂತ ಗೊತ್ತಾಯಿತು, ಅದಕ್ಕೆ ನಾನೇ ಆನ್ಸರ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ನಾನು IT ಫೀಲ್ಡಲ್ಲೇ ಕೆಲಸ ಮಾಡ್ತಾ ಇದ್ದೀನಿ. ಬೆಂಗಳೂರಲ್ಲಿ ಯಾವ ಕಂಪ್ನಿನಲ್ಲಿ ಕೆಲಸ ಮಾಡ್ತಿದ್ನೋ ಅದೇ ಕಂಪ್ನಿ ಥ್ರೂ ವರ್ಕ್ ಪರ್ಮಿಟಲ್ಲಿ ಇಲ್ಲಿಗೆ ಬಂದಿದ್ದೀನಿ. ಇವಾಗ 8 months ಆಯಿತು ಬಂದು. ಇದ್ರ ಜೊತೆಗೆ ಲತಾ ಕೆ ಅನ್ನೋರು ಒಂದು ಕ್ವೆಶ್ಚನ್ ಕೇಳಿದ್ದಾರೆ, ನಿಮ್ಮ ಹಸ್ಬೆಂಡ್ ವ್ಲಾಗ್ಸ್ ಮಾಡೋದ್ರ ಬಗ್ಗೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ, ಹಾಗೆ ನಿಮ್ಮ ಪಾಸಿಟಿವ್ ನೆಗೆಟಿವ್ ಏನು ಅದನ್ನ ನಿಮ್ಮ ಹಸ್ಬೆಂಡ್ ಕೈಲಿ ಹೇಳಿಸಿ ಅಂತ ಹೇಳಿದ್ದಾರೆ. ಹಾಗೆ ಅವರ ಪಾಸಿಟಿವ್ ನೆಗೆಟಿವ್ ಅನ್ನ ನೀವು ಹೇಳಿ ಅಂತ ಹೇಳಿದ್ದಾರೆ. ತುಂಬಾ ಒಳ್ಳೆ ಕ್ವೆಶ್ಚನ್ ಲತಾ ಅವರೇ. ಯಾಕಂದ್ರೆ ನಮ್ದನ್ನ ಪಾಸಿಟಿವ್ ನೆಗೆಟಿವ್ ನಾವೇ ಹೇಳ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ಹೇಳ್ಕೊಂಡ್ಬಿಡ್ತೀವಿ. ತುಂಬಾ ಒಳ್ಳೆ ಕ್ವೆಶ್ಚನ್ ಕೇಳಿದ್ದೀರಾ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಹಸ್ಬೆಂಡ್ ವ್ಲಾಗ್ಸ್ ಮಾಡಕ್ಕೆ ಎಷ್ಟು ಸಪೋರ್ಟಿವ್ ಆಗಿದ್ದಾರೆ ಅಂತ ಹೇಳೋದಕ್ಕೆ ತುಂಬಾನೇ ಸಪೋರ್ಟಿವ್ ಆಗಿದ್ದಾರೆ. ಯಾಕಂದ್ರೆ ನಾನು ಮೊದಲನೇದಾಗಿ ಈ ತರ ಮಾಡ್ತೀನಿ ಅಂತ ಹೇಳಿದಾಗ ಅವ್ರೇನು ಬೇಡ ಅಂತ ಹೇಳಿಲ್ಲ, ನನಗೆ ಫುಲ್ ಫ್ರೀಡಮ್ ಕೊಟ್ಟಿದ್ರು. ನಿನಗೆ ಯಾವ ತರ ಬೇಕು ಆ ತರ ಮಾಡ್ಕೋ ಅಂತ ಹೇಳಿದ್ರು. ಸೊ ಜೊತೆಗೆ ನನಗೆ ಸ್ಟಾರ್ಟಿಂಗ್ ವಿಡಿಯೋ ಮಾಡಾದ್ಮೇಲೆ ಅದನ್ನ ಯಾವ ತರ ಎಡಿಟ್ ಮಾಡೋದು ಅದು ಯಾವುದು ನನಗೆ ಗೊತ್ತಿರಲಿಲ್ಲ. ಅದೆಲ್ಲ ಅವರೇ ನನಗೆ ಹೇಳ್ಕೊಟ್ಟಿರೋದು. ಸೊ ಇವಾಗ ನಾನೇ ಮಾಡ್ಕೋತೀನಿ ಅದೆಲ್ಲ. ಸೊ ಸ್ಟಾರ್ಟಿಂಗ್ ಅಲ್ಲಿ ಅದೆಲ್ಲ ಅವರೇ ಹೇಳ್ಕೊಟ್ಟಿದ್ದು ನನಗೆ. ಅವ್ರ ಕೆಲಸ ಇದ್ರೂ ಅದ್ರ ಜೊತೆಗೆ ಎಲ್ಲಾನು ಹೇಳ್ಕೊಟ್ಟು ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ ಅಲ್ವಾ. ಕರೆಕ್ಟ್. ಸೊ ನನ್ನ ಪಾಸಿಟಿವ್ ನೆಗೆಟಿವ್ ಅನ್ನ ಅವ್ರ ಕೈಲಿ ಹೇಳಿಸಿ ಅಂತ ಹೇಳಿದ್ದೀರಾ. ಸೊ ಅವರೇ ಹೇಳ್ತಾರೆ. ಪಾಸಿಟಿವ್ ಹೇಳಬೇಕಂದ್ರೆ ಚೆನ್ನಾಗಿ ಮಾತಾಡ್ತಾಳೆ, ನಿಮಗೆ ಗೊತ್ತಲ್ವಾ. ಆಮೇಲೆ ಅಡುಗೆನೂ ಚೆನ್ನಾಗಿ ಮಾಡ್ತಾಳೆ ಹಾಗೆ. ಆಮೇಲೆ ಗುಡ್ ಕೇರಿಂಗ್ ನೇಚರು ಇದೆ, ಎಲ್ಲರ ಬಗ್ಗೆ ತುಂಬ ಕೇರ್ ತಗೊಳ್ತಾರೆ. ನೆಗೆಟಿವ್ಸ್ ಹೇಳಬೇಕು ಅಂತಂದರೆ 2 to 3 episodes ಬೇಕಾಗ್ಬೋದು. ಇಲ್ಲ ಸುಮ್ಮನೆ ತಮಾಷೆ ಮಾಡಿದೆ. ನೆಗೆಟಿವ್ಸ್ ಅಂದರೆ ಸಿಟ್ ಸ್ವಲ್ಪ ಬೇಗ ಬರುತ್ತೆ ಆ್ಯಂಡ್ ಪೇಷನ್ಸೂ ಹಾಗೆ ಸ್ವಲ್ಪ ಕಮ್ಮಿನೇ ಇದೆ. ಇದೆರಡು ಮೈನರ್ ಸ್ವಲ್ಪ ನೆಗೆಟಿವ್ಸ್ ಇದೆ ಅವಳಲ್ಲಿ.
ಸೊ ಅವ್ರು ಹೇಳಿರೋದು ಕರೆಕ್ಟಾಗೇ ಇದೆ. ನನಗೊಂದು ಸ್ವಲ್ಪ ಪೇಷನ್ಸ್ ಕಡಿಮೆ, ಹಾಗಾಗಿ ಸಿಟ್ಟು ಸ್ವಲ್ಪ ಬೇಗ ಬಂದ್ಬಿಡುತ್ತೆ. ಸೊ ನೆಕ್ಸ್ಟ್ ನಾನು ಅವರ ಪಾಸಿಟಿವ್ ನೆಗೆಟಿವ್ ಹೇಳಬೇಕು ಅಂದರೆ, ಅವರ ಪಾಸಿಟಿವ್ ಏನು ಅಂದರೆ ತುಂಬ ಪಾಪ, ನಾವು ಮಂಗಳೂರು ಸೈಡಲ್ಲೆಲ್ಲ ಹೇಳ್ತಾರೆ ಪಾಪದ ಬಾಲೆ ಅಂತ. ಆ ಥರ ನಮಗೆ ಮದುವೆ ಆಗೋ ಟೈಮಲ್ಲೇ ಎಲ್ಲರೂ ಅವರ ರಿಲೇಟಿವ್ಸ್ ಅಥವಾ ಎಲ್ಲರೂ ಅವ್ರ ಬಗ್ಗೆ ಗೊತ್ತಿರೋರೆಲ್ಲ ಅದನ್ನೇ ಹೇಳ್ತಾ ಇದ್ರು, ತುಂಬ ಒಳ್ಳೆ ಹುಡುಗ, ತುಂಬ ಪಾಪದ ಹುಡುಗ ಆ ಥರ ಹೇಳ್ತಾ ಇದ್ರು. ಸೊ ಅದು ನಿಜನೂ ಕೂಡ. ತುಂಬಾನೇ ಸಾಫ್ಟ್ ನೇಚರ್ ಅವರು, ಜಾಸ್ತಿ ಸಿಟ್ಟು ಬರೋದಿಲ್ಲ ಅವರಿಗೆ. ಸೊ ನಾನು ಜಾಸ್ತಿ ಮಾತಾಡ್ತೀನಿ, ಬಡ 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 ಅಂತ ಮಾತಾಡ್ತೀನಿ, ಸ್ವಲ್ಪ ಸಿಟ್ಟೆಲ್ಲ ಬೇಗ ಬರುತ್ತೆ. ಸೊ ಅದಕ್ಕೆ ಕಾಂಟ್ರಡಿಕ್ಟರಿ ಆಗಿ ಅವರು ಸಾಫ್ಟ್ ಆಗಿ ಇದ್ದಾರೆ. ಸೊ ಹಂಗಾಗಿ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಆಮೇಲೆ ಅವ್ರು ನೆಗೆಟಿವ್ ಹೇಳ್ಬೇಕು ಅಂದ್ರೆ, ನೆಗೆಟಿವ್ ಕೂಡ ಅದೇನೆ ಅವ್ರದ್ದು, ಸಾಫ್ಟ್ ಆಗಿರೋದು. ನನಗೆ ಅದು ಯಾವಾಗಲೂ ಒಂದೊಂದ್ಸರಿ ಹಿಡ್ಸಲ್ಲ, ತುಂಬಾ ಸಾಫ್ಟ್ ಇದ್ದಾರೆ ಯಾಕೆ ಅಂತ. ಸೊ ಅದೇ ನೆಗೆಟಿವ್, ಅದೇ ಪಾಸಿಟಿವ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅವ್ರು ಮಾತಾಡಿದ್ದು ನೋಡಿಬಿಟ್ಟು ಅವರು ತುಂಬ ಸೀರಿಯಸ್ ಅಥವಾ ಒಂದು ಸ್ವಲ್ಪ ಸೀರಿಯಸ್ ನೇಚರ್ ಅವ್ರದ್ದು ಅಂತ ಅಂದ್ಕೊಂಬಿಡಿ. ಅವರು ಜಾಲಿಯಾಗಿ ಫನ್ನಿ ಆಗಿರುವಂಥ ಪರ್ಸನ್ ಅವರೂ ಕೂಡ. ಬಟ್ ಅವರು ಮೊದಲನೇ ಬಾರಿಗೆ ಕ್ಯಾಮ್ರಾ ಫೇಸ್ ಮಾಡ್ತಾ ಇರೋದ್ರಿಂದ, ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಸ್ಟೇಜ್ ಫಿಯರ್ ಅಲ್ಲಿ ಆ ಥರ ಮಾತಾಡ್ತಾ ಇದ್ದಾರೆ. ಎಲ್ಲೋ ಮೊದಲನೇದಾಗಿ ಸ್ಟೇಜ್ ಹತ್ತಿ ಭಾಷಣ ಮಾಡಿರೋ ಥರ ಫೀಲ್ ಬರ್ತಾ ಇದೆ ಅವರಿಗೆ. ಅದಕ್ಕೋಸ್ಕರ ಆ ಥರ ಅನ್ಸ್ಬೋದು ನಿಮಗೆ ಸೀರಿಯಸ್ ಆಗಿದ್ದಾರೆ ಅಂತ. ನಾನಿವಾಗ ಕ್ಯಾಮ್ರಾ ಮುಂದೆ ಮಾತಾಡಿ ನನಗೆ ಅಭ್ಯಾಸ ಆಗಿರೋದ್ರಿಂದ ನನಗೇನು ಅನ್ಸಲ್ಲ. ಅವ್ರದ್ದು ಫಸ್ಟ್ ಟೈಮ್ ಆಗಿರೋದ್ರಿಂದ ಒಂದು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡಿದ್ದಾರೆ ಅಷ್ಟೇ. ರಾಜ್ ಕೆ ಅನ್ನೋರು ಕೇಳಿದ್ರು, ಇಲ್ಲಿ ಕೂಡ ಜಾತಿ ರಾಜಕಾರಣ ಮಾಡ್ತಾರಾ ಅಂತ. ಅಂದರೆ ಇಲ್ಲಿ ಕ್ಯಾಥಲಿಕ್ ಸ್ಕೂಲ್ ಬೇರೆ ಇದೆ, ಆಮೇಲೆ ಪಬ್ಲಿಕ್ ಸ್ಕೂಲ್ ಬೇರೆ, ರಿಲಿಜನ್ಸ್ಗೆಲ್ಲ ಪಬ್ಲಿಕ್ ಸ್ಕೂಲ್ ಆ ಥರ ಹೇಳಿದ್ದೆ ನಾನು. ಅದಕ್ಕೋಸ್ಕರ ಅವ್ರ ಜಾತಿ ರಾಜಕಾರಣ ಮಾಡ್ತಾರಾ ಅಂತ ಕೇಳಿದ್ರಿ. ಇದನ್ನ ಜಾತಿ ರಾಜಕಾರಣ ಅಂತ ಹೇಳಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಇಲ್ಲೇನು ಪಾಲಿಟಿಕ್ಸ್ ನಡೆಯಲ್ಲ. ಅಂದರೆ ಕ್ಯಾಥಲಿಕ್ ಸ್ಕೂಲ್ ಅವ್ರಿಗೆ ಜಾಸ್ತಿ ಫೆಸಿಲಿಟಿ ಸಿಗುತ್ತೆ, ಇನ್ನೊಂದು ಸ್ಕೂಲ್ಗೆ ಅಷ್ಟೊಂದು ಏನು ಕೊಡಲ್ಲ, ಆ ಥರ ಏನೂ ಇಲ್ಲ. ಎಜುಕೇಷನ್ ಎರಡೂ ಕಡೆನೂ ಸೇಮ್ ಇರುತ್ತೆ, ಅಲ್ಲಿ ಯಾವುದೇ ಭೇದ ಭಾವ ಇಲ್ಲ. ಸೊ ಹಂಗಾಗಿ ಇದನ್ನ ಜಾತಿ ರಾಜಕಾರಣ ಅಂತ ಹೇಳಕ್ಕೆ ಖಂಡಿತ ಆಗೋದಿಲ್ಲ. ಸೊ ಕೊನೆಯದಾಗಿ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಕೆನಡಾಗೆ ಬರೋದಕ್ಕೆ ಆಸಕ್ತಿ ಇರುವಂಥ ಜನಗಳಿಗೆ ಇಲ್ಲಿ ನೀವು ಬರಬೇಕು ಅಂದರೆ ನೀವು ಪಿ ಆರ್ ಆಗಿ ಬರೋದೇ ತುಂಬಾ ಒಳ್ಳೆಯದು. ಯಾಕಂದರೆ ಇಲ್ಲಾಂದರೆ ನಿಮಗೆ ಬರೀ ನೀವು ಇಂಡಿಯಾದಲ್ಲಿ ಇದ್ಕೊಂಡು ಇಲ್ಲಿ ಕೆಲಸಕ್ಕೆ ಅಪ್ಲೈ ಮಾಡಿದಾಗ ನಿಮಗೆ ಆ ಕೆಲಸ ಸಿಗೋದು ಸ್ವಲ್ಪ ಕಷ್ಟ. ಯಾಕಂತ ಹೇಳಿದರೆ ಇಲ್ಲಿರೋ ಎಂಪ್ಲಾಯರ್ಗಳು ಪಿ ಆರ್ ಆಗಿ ಬರೋವಂಥ ಅವ್ರನ್ನೇ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಇಲ್ಲಾಂದರೆ ಅವ್ರಿಗೆ ಬೇರೆ ಏನೇನೋ ಪ್ರಾಸೆಸ್ ಥ್ರೂ ಹೋಗೋಕ್ಕಿರುತ್ತೆ. ಸೊ ಹಾಗಾಗಿ ಅದೆಲ್ಲ ಕಷ್ಟ. ಸೊ ಹಂಗಾಗಿ ಎಂಪ್ಲಾಯರ್ಗಳು ಪಿ ಆರ್ ಇರೋರ್ನೇ ಜಾಸ್ತಿ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಪ್ರೊವಿನ್ಷಿಯಲ್ ನಾಮಿನಿ ಪ್ರೋಗ್ರಾಮ್ ಅಂತ ಇರುತ್ತೆ. ಅಂದರೆ ಇಲ್ಲಿ ತುಂಬಾನೇ ಪ್ರಾವಿನ್ಸ್ಗಳಿದೆ, ಅಲ್ಲಿ ಕೆಲವೊಂದು ಪರ್ಟಿಕ್ಯುಲರ್ ಕ್ಯಾಂಡಿಡೇಟ್ಸ್ ಬೇಕಾಗಿರುತ್ತೆ ಅವ್ರಿಗೆ ಕೆಲಸಕ್ಕೆ. ಸೊ ಅಂಥವ್ರನ್ನ ಅವರು ಚೂಸ್ ಮಾಡ್ತಾರೆ. ಸೊ ಅದೇನಾದರೂ ಆ ಒಂದು ಕ್ಯಾಂಡಿಡೇಟ್ಸ್ ನೀವು ಸೂಟ್ ಆಗ್ತೀರಾ ಅಂದರೆ ನಿಮಗೆ ಅವ್ರು ಪಿ ಆರ್ ಕೊಡ್ತಾರೆ. ಸೊ ಹಾಗಾಗಿ ನಾನು ಒಂದು IRCC ವೆಬ್ಸೈಟ್ದು ಲಿಂಕನ್ನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಆ ಒಂದು ವೆಬ್ಸೈಟ್ಗೆ ನೀವು ಹೋದಾಗ ನಿಮಗೆ ಗೊತ್ತಾಗುತ್ತೆ ಯಾವ ಥರ ಪಿ ಆರ್ಗೆ ಅಪ್ಲೈ ಮಾಡ್ಬೋದು, ಅಥವಾ ಈ ಪ್ರೊವಿನ್ಷಿಯಲ್ ನಾಮಿನಿ ಪ್ರೋಗ್ರಾಮ್ ಅಂದರೆ ಏನು ಅದೆಲ್ಲ ನಿಮಗೆ ಗೊತ್ತಾಗುತ್ತೆ. ಸೊ ನಿಮಗೆ ಅದರಿಂದ ಒಂದು ಹೆಲ್ಪ್ ಆಗ್ಬೋದು. ಐ ಹೋಪ್ ಕ್ವೆಶ್ಚನ್ ಕೇಳಿರೋರಿಗೆಲ್ಲ ನಾನು ಕೊಟ್ಟಿರೋವಂಥ ಆನ್ಸರ್ ಸ್ಯಾಟಿಸ್ಫೈ ಆಗಿರುತ್ತೆ ಅಂತ ಭಾವಿಸ್ತೀನಿ. ನಿಮ್ಗೆ ಇನ್ನೂ ಏನಾದ್ರು ಕೇಳಬೇಕು ಅನಿಸಿದ್ರೆ ನೀವು ಯಾವಾಗಲೂ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡ್ಬೋದು. ಜೊತೆಗೆ ನಾನು ರಾಜೀವ್ ಮೊಗನಗೌಡ ಅನ್ನೋವಂಥ ಒಬ್ಬರಿಗೆ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ನೀವು ಯಾವಾಗಲೂ ನನ್ನ ವಿಡಿಯೋನ ತುಂಬಾನೇ ಕೂಲಂಕುಷವಾಗಿ ನೋಡಿ ಒಂದು ಒಳ್ಳೆ ಪ್ರತಿಕ್ರಿಯೆ ಕೊಡ್ತೀರಾ. ಯಾವಾಗಲೂ ತುಂಬ ಚೆನ್ನಾಗಿ ಅದನ್ನ ಡಿಸ್ಕ್ರೈಬ್ ಮಾಡ್ತೀರಾ ನನ್ನ ಕಮೆಂಟ್ ಬಾಕ್ಸಲ್ಲಿ ಯಾವಾಗ್ಲೂ. ಸೊ ತುಂಬಾನೇ ಖುಷಿ ಆಗುತ್ತೆ ನಿಮ್ಮ ಒಂದು ಆ ಕಮೆಂಟ್ ಓದಿದಾಗ. ಸೊ ಸ್ಪೆಷಲ್ ಆಗಿ ನಿಮಗೊಂದು ಧನ್ಯವಾದಗಳು ಸರ್. ಸೊ ನಿಮಗೆ ಇನ್ನೂ ಏನಾದರೂ ಕ್ವೆಶನ್ಸ್ ಇದ್ದರೆ ನನ್ನ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ಅಲ್ಲೇ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ ನನ್ನ ಈ ಒಂದು ವ್ಲಾಗನ್ನು, ನನ್ನ ಈ ಒಂದು ಫಸ್ಟ್ Q&A ವ್ಲಾಗನ್ನು ಇಲ್ಲಿಗೆ ನಾನು ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರೂ ಖುಷಿಯಾಗಿರಿ, ಹೆಲ್ದಿ ಆಗಿರಿ. ಥ್ಯಾಂಕ್ ಯು.